ಕ್ಷೇತ್ರದ ಅಧ್ಯಕ್ಷರಾದಂಥ ಚಂದ್ರಾಸ್ ಪಂಡಿತೇಶ್ವರ ಅವರಿಗೆ ಸ್ವಾಗತವನ್ನು ಮಾಡುತ್ತಾ, ಅದೇ ರೀತಿ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ನಮ್ಮ ಸಂತೋಷ್ ಕುಮಾರ್ ರೈ ಬೋಲೇರಿ ಇವರಿಗೆ ಕೂಡ ಸ್ವಾಗತ ಮಾಡುತ್ತಾ, ಅದೇ ರೀತಿ ನಮ್ಮ ಕ್ಷೇತ್ರದ ಪ್ರಭಾರಿಯಾಗಿರುವಂಥ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಈಶ್ವರ್ ಕಟೀಲ್ ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ಮಾಡುತ್ತಾ, ಅದೇ ರೀತಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಕಸ್ತೂರಿ ಪಂಜರ್ ಇದ್ದಾರೆ, ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ, ಅದೇ ರೀತಿ ಗ್ರಾಮ ಪಂಚಾಯತ್ ಚುನಾವಣೆಯ ಪ್ರಮುಖರಾಗಿರುವಂಥ ಯಶವಂತ್ ಅಮೀನ್ರಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ, ಸಹ ಪ್ರಭಾರಿಯಾಗಿರುವಂಥ ಮೋಹನ್ ದಾಸ್ ಶೆಟ್ಟಿ ಕಿನ್ನೆ ಇದ್ದಾರೆ, ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ, ಮತ್ತು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಿಂದ ನವೀನ್ ಪಾದಲ್ ಮಾಡಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ, ಬಂದಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತ ಮಾಡುತ್ತಾ ಸಭೆಯನ್ನು ನಿರ್ವಹಿಸಿದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತ್ ಚುನಾವಣೆ ಈ ಸಂದರ್ಭದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ 19 ಗ್ರಾಮ ಪಂಚಾಯತ್ಗಳಿಗೂ ಕೂಡ ನಾವು ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸಿದ್ದೇವೆ. ಒಟ್ಟು 332 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು 278 ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾಯಿದ್ದಾರೆ. ಅದು ಕೂಡ ಅತ್ಯಂತ ಸೂಕ್ತವಾದ ಅಭ್ಯರ್ಥಿಗಳನ್ನು ಭಾರತೀಯ ಜನತಾ ಪಾರ್ಟಿ ಹುಡುಕಿ ಪ್ರತಿ ವಾರ್ಡ್ ಮಟ್ಟದಲ್ಲೂ ಕೂಡ ಅತ್ಯಂತ ವಿದ್ಯಾವಂತ ನಾಗರಿಕರು ಹಾಗೆ ಅತ್ಯಂತ ಸಾಮಾಜಿಕ ಕಳಕಳಿ ಇರುವಂಥ ವ್ಯಕ್ತಿಗಳನ್ನು ಆರಿಸಿ ಇವತ್ತು ಚುನಾವಣೆಗೆ ನಿಲ್ಲಿಸುವ ಕೆಲಸ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹಾಗಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಈ ಸಲ ಭಾರತೀಯ ಜನತಾ ಪಾರ್ಟಿ ಮೇಲುಗೈಯನ್ನು ಸಾಧಿಸುವುದು ನಿಚ್ಚಲ. ಯಾಕಂದರೆ ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಗ್ರಾಮ ಸ್ವರಾಜ್ಯ ಎಂಬ ಕನಸನ್ನು ಹೊತ್ತುಕೊಂಡು ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಶಸ್ವಿಯಾದ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಆಯೋಜಿಸಿದೆ. ಅದರಂತೆ ಭಾರತೀಯ ಜನತಾ ಪಾರ್ಟಿಯು ಕಳೆದ 2 ತಿಂಗಳಿನ ಮುಂಚೆನೇ ಚುನಾವಣೆಗೆ ಒಂದು ರೀತಿಯ ರಂಗವೇದಿಕೆಯನ್ನು ಸಿದ್ಧಪಡಿಸಿಕೊಂಡಿತ್ತು. ಅದರ ಮೂಲಕವಾಗಿ ಪ್ರತಿ ಗ್ರಾಮದಲ್ಲೂ ಕುಟುಂಬ ಮಿಲನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆ ಕುಟುಂಬ ಮಿಲನ ಕಾರ್ಯಕ್ರಮವು ನಮ್ಮೆಲ್ಲ ಕಾರ್ಯಕರ್ತರಿಗೆ ಸ್ಫೂರ್ತಿಯಾಗಿ ಈಗ ಚುನಾವಣೆಯ ಕಾರ್ಯದಲ್ಲಿ ಮುಂದುವರಿಲಿಕ್ಕೆ ಒಂದು ಸ್ಫೂರ್ತಿಯಾಗಿದೆ. ಹಾಗಾಗಿ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂತೇಳಿದರೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಗ್ರಾಮ ಪಂಚಾಯತ್ನ ಅಧಿಕಾರಕ್ಕೋಸ್ಕರವಾಗಿರುವಂಥ ಪಾರ್ಟಿ ಅಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ತಳಮಟ್ಟದ ಕಾರ್ಯಕರ್ತರನ್ನು ನಾಯಕನನ್ನಾಗಿ ರೂಪಿಸುವಂಥ ಒಂದು ಕಾರ್ಯದಲ್ಲಿ ಭಾಗಿಯಾಗಿದೆ. ಇಡೀ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತದಲ್ಲಿ ಯಶಸ್ವಿಯಾಗಿ ಅನೇಕ ಯೋಜನೆಗಳನ್ನು ನೀಡಿದಂಥ ಕೇಂದ್ರ ಸರ್ಕಾರದ ಆ ಒಂದು ಕೆಲಸ ಕಾರ್ಯಗಳಿಗೆ ಇಡೀ ದೇಶದ ನಾಗರಿಕರು ಮನಸೋತು ಇವತ್ತು ದೇಶದ ಎಲ್ಲೆಡೆ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂಥ ಈ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಹೈದರಾಬಾದ್ನ ಚುನಾವಣೆಯಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಹಾಗಾಗಿ ಯಾವುದೇ ಸಂಶಯ ಇಲ್ಲ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಅತ್ಯಂತ ಹೆಚ್ಚಿನ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗಳು ಈ ಸಲ ಚುನಾವಣೆಯಲ್ಲಿ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಈ ಸಲ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿಯ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತೊಂದರೆ ಆಗಲಿಲ್ಲ. ಏನಂತ ಹೇಳಿದರೆ ನಮಗೆ ಕಣ್ಣಿಗೆ ಕಾಣುವಂಥ ಉದಾಹರಣೆಗಳಿವೆ. ಕಳೆದ ಚುನಾವಣೆಯ ನಾಮಪತ್ರ ಪರಿಶೀಲನೆ ಸಂದರ್ಭದಲ್ಲಿ ನಮ್ಮ 7 ಅಭ್ಯರ್ಥಿಗಳು ವಿಜಯಿ ಎಂದು ಘೋಷಿಸಿದ್ದಾರೆ. ಯಾಕಂತ ಹೇಳಿದರೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 7 ಕಡೆಯಲ್ಲೂ ಕೂಡ ಒಂದೊಂದು ಸ್ಥಾನವನ್ನು ಖಾತೆಯನ್ನು ತೆರೆಯುವ ಮೂಲಕವಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗೆಲುವನ್ನು ಸಾಧಿಸಿದ್ದಾರೆ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ 7 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಹಾಗಾಗಿ ಭಾಳ ಸಂತೋಷ ಆಗ್ತಾಯಿದೆ. ಯಶಸ್ವಿಯಾಗಿ ನಾವು ಈ ಸಲ ಭಾರತೀಯ ಜನತಾ ಪಾರ್ಟಿ ಕಳೆದ ಚುನಾವಣೆಗಿಂತ ಈ ಸಲ ಅತ್ಯಂತ ಹೆಚ್ಚಿನ ಪಂಚಾಯತನ್ನು ಆಡಳಿತವನ್ನು ನಡೆಸುವಲ್ಲಿ ಸಫಲರಾಗಲಿಕ್ಕಿದ್ದೇವೆ. ಕಳೆದ ಬಾರಿ 6 ಪಂಚಾಯತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವಿದ್ದು 300 ಗ್ರಾಮ ಪಂಚಾಯತಿಗೆ ಗ್ರಾಮ ಪುರಸ್ಕಾರ ಕೂಡ ಲಭಿಸಿದೆ. ದೇಶದಾದ್ಯಂತ ಅತ್ಯಂತ ಒಂದು ಅಭಿವೃದ್ಧಿ ಹೊಂದಿದ ಪಂಚಾಯತಿಯನ್ನು ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ. ಅದೇ ರೀತಿ ಬಾಕಿ ಪಂಚಾಯತ್ಗಳಲ್ಲಿಯೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಡಳಿತ ಎಲ್ಲ ಜನಗಳ ಮನಸೂರೆಗೊಳ್ಳುವಂಥ ಕೆಲಸ ಆಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಭ್ರಷ್ಟಾಚಾರ ರಹಿತವಂತ ಕೆಲಸ ಮಾಡೋದ್ರಿಂದ ಎಲ್ಲ ಪಂಚಾಯತ್ಗಳು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬೇಕೆನ್ನುವಂಥ ಒಂದು ಮನಸ್ಸನ್ನು ಹೊಂದಿರೋದ್ರಿಂದ ಈ ಸಲ ಅತ್ಯಂತ ಹೆಚ್ಚಿನ ನಡೀಲಿಕ್ಕಿದೆ. ಅಲ್ಲದೆ ಭಾರತೀಯ ಜನತಾ ಪಾರ್ಟಿಯ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚಿನ ಯೋಜನೆಗಳನ್ನು ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ BS ಯಡಿಯೂರಪ್ಪನವರು ಅತ್ಯಂತ ಹೆಚ್ಚಿನ ಯೋಜನೆಗಳನ್ನು ತಂದಿದ್ದಾರೆ. ಹಾಗಾಗಿ ನಮಗೆ ಈ ಸಲ ಯಾವುದೇ ರೀತಿಯ ಒಂದು ಆತಂಕ ಇಲ್ಲ. ಯಾಕಂತೇಳಿದ್ರೆ
ಹೆಚ್ಚಿನ ಒಂದು ಅನುದಾನವಾಗಲಿ ಅಥವಾ ಹೆಚ್ಚಿನ ಒಂದು ಯೋಜನೆಗಳನ್ನಾಗಲಿ ಈ ಸಲ ಅದು ಅಲ್ಲದೆ ಕೊರೋನಾ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳು ಕಾರ್ಯಕರ್ತರು ಯಶಸ್ವಿಯಾಗಿ ಆ ಒಂದು ರೋಗವನ್ನು ತಡೆಗಟ್ಟುವಲ್ಲಿ ಬಹಳ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದರೊಂದಿಗೆ ಸಾಮಾಜಿಕವಾಗಿರುವಂಥ ಒಂದು ಕಳಕಳಿಯಿಂದಾಗಿ ಪ್ರತಿ ಮನೆಗೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅದಲ್ಲದೆ ಹೆಚ್ಚಿನ ಕಡೆಯಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆ ಒಂದು ಚುನಾವಣೆಗೆ ನಿಲ್ಲುವಲ್ಲಿ ತಾಮೆಂದು ಅಂತ ಈ ಸಲ ಮುಂದೆ ಬರ್ತದೆ. ಯಾಕಂದರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಒಂದು ಒಳ್ಳೆಯ ರೀತಿಯ ವಾತಾವರಣ ಸೃಷ್ಟಿಯಾಗಬೇಕು, ಒಂದು ಒಳ್ಳೆಯ ರೀತಿಯ ಆಡಳಿತವನ್ನು ಸಮಾಜಕ್ಕೆ ನೀಡಬೇಕೆನ್ನೋ ಏಕೈಕ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮ ಈ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಅಲ್ಪಸಂಖ್ಯಾತರು ಇರೋದ್ರಿಂದ ಕೂಡ ಈ ಸಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ BS ರೆಡ್ಡಿ ನೇತೃತ್ವದ ಸರ್ಕಾರ ಅಲ್ಪಸಂಖ್ಯಾತರಿಗೆ ಅತ್ಯಂತ ಹೆಚ್ಚಿನ ಅನುದಾನ, ಅತ್ಯಂತ ವಿಶೇಷವಾದ ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಅಲ್ಪಸಂಖ್ಯಾತರು ಕೂಡ ಹೆಚ್ಚಿನ ಒಲವನ್ನು ತೋರಿಸೋದ್ರಿಂದ ಕೆಲವೊಂದು ಕಡೆ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದರೂ ಕೂಡ ಮಂಜನಹಳ್ಳಿ, ಬೆಳಂಬದಂಥ ಗ್ರಾಮಗಳಲ್ಲೂ ಕೂಡ ನಮಗೆ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಈ ಸಲ ನಮ್ಮ ಪಾರ್ಟಿಯಲ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ. ಅದು ಕೂಡ ಗೆಲುವು ಸಾಧಿಸುವಂಥ ಎಲ್ಲ ಮುನ್ಸೂಚನೆಗಳು ಕಾಣ್ತಾ ಇದೆ. ಹಾಗಾಗಿ ಹಿರಿಯರು ಕಂಡಂಥ ಗ್ರಾಮ ಸ್ವರಾಜ್ಯ ಕನಸು ನಮ್ಮ ನನಸಾಗುವಲ್ಲಿ ಯಶಸ್ವಿ ಆಗುವಂಥ ಒಂದು ಎಲ್ಲ ಕಾರ್ಯಕರ್ತರ ಉತ್ಸಾಹದ ಯಶಸ್ವಿ ಆಗುವಂಥ ನಂಬಿಕೆ ನಮಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ತೊಡಗಿ ಮುಂದಿನ ಚುನಾವಣೆಯಲ್ಲಿ ಜಯಬೇರಿ ಗಳಿಸುವತ್ತ ಯಶಸ್ವಿ ಆಗ್ತದೆ ಅಂತ ನಮ್ಮೆಲ್ಲರ ನಂಬಿಕೆ ಆಗಿದೆ. ಅವರು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತ. ಇವತ್ತಲ್ಲ, ಹಲವು ವರ್ಷದಿಂದ ಸಕ್ರಿಯವಾಗಿ ಅವರು ನಿಯಾಜ್ ಅವರು ನಮ್ಮ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತ. ಅದಲ್ಲದೆ ಅತ್ಯುತ್ತಮವಾದ ವಾಗ್ಮಿ. ಕಳೆದ ಸಾರಿ ನಾನು MLA ಕಂಟೆಸ್ಟ್ ಮಾಡುವಾಗ, ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡುವಾಗ ಕೂಡ ಗೋಲಿಯಾರ ಕಡೆಯಲ್ಲಿ ಅಲ್ಲಲ್ಲಿ ಬಂದು ಪ್ರಚಾರ ಮಾಡಿದ್ದಾರೆ. ಮೊನ್ನೆ ಕೇರಳ ಇಲೆಕ್ಷನ್ನಲ್ಲಿ ಕೂಡ ಅವರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೋಗಿ ಕೆಲಸ ಮಾಡಿದ್ದಾರೆ, ಪ್ರಚಾರ ಮಾಡಿದ್ದಾರೆ, ಭಾಷಣಗಳು ಮಾಡಿದ್ದಾರೆ. ಇದನ್ನು ತಡೆಯಲಾರದೆ ಅವರು ನಿಜವಾಗಿ ಅವರ ಟ್ಯಾಲೆಂಟ್, ಅವರ ಪ್ರತಿಭೆ ಉಂಟು, ಆ ಪ್ರತಿಭೆ ಅನಾವರಣವಾಗಿದೆ. ಅದರೊಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ನಿಯೋಗದ ನಿರ್ದೇಶಕರಾಗಿ ಅವರನ್ನು ವಕ್ಫ್ ಕಮಿಟಿಯ ನಿರ್ದೇಶಕರಾಗಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಇದನ್ನೆಲ್ಲ ವಿರೋಧ ಪಕ್ಷವು ಸಹಿಸಲು ಅಸಾಧ್ಯವಾದ ಕಾರಣ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಜಾಸ್ತಿ ಇದಾದ ಕಾರಣ ಕನಚೂರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಅವರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೇವೆ. ಯಾವುದೇ ಕಾರ್ಯಕರ್ತರ ಮೇಲೆ ವಿರೋಧ ಪಕ್ಷದವರು ಹಲ್ಲೆ ಮಾಡಿದರೆ ನಾವು ಅದನ್ನು ಸಹಿಸುವುದಿಲ್ಲ. ಇದು ಇಲೆಕ್ಷನ್ನ ಟೈಮ್, ಅದಕ್ಕಾಗಿ ಸ್ವಲ್ಪ ತಾಳ್ಮೆ ಅಂತಿರ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ತೀವಿ. ಬಟ್ ಅದು ಅಟ್ಯಾಕ್ ಮಾಡೋದೆಲ್ಲ ಜಾಯ ಮಾಡೋಕ್ಕಾಗುತ್ತೆ ನಾವು. ಯಾಕಂದರೆ ಅವರಿಗೆ ಯಾವುದು ಸತ್ಯವನ್ನು ಅವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಸತ್ಯ ಏನಾಗ್ತದೆ, ಅವರಿಗೆ ಈ ಥರದ ಗೂಂಡಾಗಿರಿ ಮಾಡಲಿಕ್ಕೆ ಇದು ಗೊತ್ತಿದೆ. ಉಳ್ಳಾಲದಲ್ಲಿ ಇದು ಶುರುವಲ್ಲ ಗೂಂಡಾಗಿರಿ. ಯುಟಿಕ್ ಅದರ ನೇತೃತ್ವದಲ್ಲಿ ಇದರಲ್ಲಿ ಆಗಾಗಲೇ ಆಗ್ತಾ ಇದೆ. ಮೋದಿಜಿಯ ಕನಸಿನ ಕೂಸು. ಇದಕ್ಕಾಗಿ ನಾವೆಲ್ಲರೂ ಕೂಡ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಕೂಡ ಅತ್ಯಂತ ಜಾಸ್ತಿ ಸೀಟನ್ನು ಕೊಟ್ಟು ಅವರನ್ನು ಕೂಡ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಈಗ ಅವರು ಹೇಳಿದರು ಎಲ್ಲ ಪಂಚಾಯತ್ ಇದರಲ್ಲಿ ಎಲ್ಲ ಸ್ಥಾನಗಳಿಗೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ. ಒಟ್ಟು 332 ಸ್ಥಾನಗಳ ಪೈಕಿ 278 ಸ್ಥಾನಗಳಿಗೆ ಮಾತ್ರ ಸ್ಪರ್ಧಿಸಿ ಅಷ್ಟೇ 54 ಸ್ಥಾನಗಳಿಗೆ ಯಾಕೆ ಕಡಿಮೆ ಆಯಿತು? ಯಾಕೆಂದರೆ 332 ಸ್ಥಾನಗಳು ಉಂಟು. ಆದರೆ ಕೆಲವೊಂದು ಕಡೆ ಪಕ್ಷೇತರರ ರೂಪದಲ್ಲಿ ನಾವು ಇರಿಸಿದ್ದೇವೆ. 332 ಜಾಗದಲ್ಲಿ ಕೂಡ ಕ್ಯಾಂಡಿಡೇಟ್ ಉಂಟು. ಆದರೆ ನಮ್ಮ ಸಂಪೂರ್ಣ ಬೆಂಬಲ ಅಂದರೆ ನಮ್ಮದೇ ಕಾರ್ಯಕರ್ತರು 278 ಜಾಗದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಕೆಲವೊಂದು ಜಾಗದಲ್ಲಿ ಉದಾಹರಣೆಗೆ ಕೆಲವೊಂದು ಜಾಗದಲ್ಲಿ ಬೆಲ್ಮದಲ್ಲಿ 98% ಅಲ್ಪಸಂಖ್ಯಾತರಿದೆ. ಅಲ್ಲಿ ಕೂಡ ನಾವು ಪಕ್ಷೇತರರಾಗಿ ಮುಸಲ್ಮಾನ ಬಂಧುಗಳನ್ನು ನಿಲ್ಲಿಸಿದ್ದೇವೆ. ನಾವು 332ರಲ್ಲಿ ಕೂಡ ಕಂಟೆಸ್ಟ್ ಉಂಟು. ನಾಡ್ದು ಇಲೆಕ್ಷನ್ ರಿಸಲ್ಟ್ ಬಂದ ನಂತರ ಪಂಚಾಯತ್ನ ಅಧಿಕಾರ ಸ್ಥಾಪನೆ ಸಮಯದಲ್ಲಿ ನಾವೆಲ್ಲರೂ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಪಂಚಾಯತನ್ನು ಯಾವ ರೀತಿಯಲ್ಲಿ ಮಾಡ್ತೇವೆ ಎಂದು ನಾವು ನಿಮಗೆ ತಿಳಿಸ್ತೇವೆ. ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು, ತಳಮಟ್ಟದ ಕಾರ್ಯಕರ್ತರನ್ನು ಅಥವಾ ಕಾರ್ಯಕರ್ತರನ್ನು ಸೇರಿಸಿಕೊಂಡು ಚುನಾವಣೆಗೆ ನಿಲ್ಲಿಸುವಂಥ ಕೆಲಸ ಕಾರ್ಯಗಳು ಆಗಿದೆ. ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳಾಗಬೇಕು, ಆ ಯೋಚನೆಗಳನ್ನು ಮಾಡಿಕೊಂಡು ಏನು ಸರ್ಕಾರಿ ಯೋಜನೆಗಳನ್ನು ರೂಪಿಸಿಕೊಂಡು ಅನುದಾನಗಳನ್ನು ಕೊಡುತ್ತೆ, ಅದನ್ನು ಮುಂದಿನ ದಿನಗಳಲ್ಲಿ ಅಷ್ಟೇ ನಿಖರವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕರ್ತರ ತಂಡವೊಂದು ರೆಡಿಯಾಗಿದೆ. ಬಹುಶಃ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಎಲ್ಲ ಕಡೆಗಳು ನಿಂತಿದ್ದಾರೆ.
ಒಂದಷ್ಟು ಮಂದಿ ಪಕ್ಷೇತರವಾಗಿ ನಿಲ್ಲುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಖಂಡಿತಕ್ಕೂ ಅವರಿಗೂ ಕೂಡ ಬೆಂಬಲವನ್ನು ಕೊಡ್ತೀವಿ. ಈ ಭಾಗದ ಗೌರವಾನ್ವಿತ ಶಾಸಕರು ಕೆಲವು ಆರೋಪಗಳನ್ನು BJP ಸರ್ಕಾರದ ಮೇಲೆ ಹೊರಿಸಿದ್ದಾರೆ, ಅದರ ಜೊತೆಗೆ ಪ್ರಮುಖರ ಮೇಲೆ ಹೊರಿಸಿದ್ದಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ BJP ಆಡಳಿತ ಇರುವಂಥ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸಿಕೊಂಡಿದೆ. ಅದೇ ರೀತಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ನಿಟ್ಟಿನಲ್ಲಿ ಪಂಚಾಯಿತಿಗಳಿಗೆ ಅದು ಮುಟ್ಟಿದೆ. ಮೊನ್ನೆ ತಾನೇ 15ನೇ ಹಣಕಾಸು ಕೂಡ ಗ್ರಾಮ ಪಂಚಾಯಿತಿಗಳಿಗೆ ಏನು ಅವರು ಹೇಳಿದ್ದಾರೆ, ಪ್ರಣಾಳಿಕೆಯಲ್ಲಿ ನಾವು ಏನು ಕೊಟ್ಟಿದ್ದೀವಿ ಅದು ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಂದು ತಲುಪಿದೆ. ಅದರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಜಲಜೀವನ್ ಮಿಷನ್ JJM ಅದು ಕೂಡ ಗ್ರಾಮ ಪಂಚಾಯಿತಿಗೆ ಈವಾಗಲೇ ಅನುದಾನಗಳು ಬಂದಿದೆ, ಅಲ್ಲಿ ಕೂಡ ಕೆಲಸ ಕಾರ್ಯಗಳು ಆಗುತ್ತೆ. ಮುಂದಿನ ದಿನಗಳಲ್ಲಿ ಏನು ಗೌರವಾನ್ವಿತ ಹಿಂದೆ ಇದ್ದಿರತಕ್ಕಂತಹ ಮಹಾತ್ಮ ಗಾಂಧೀಜಿಯವರು ಗ್ರಾಮವನ್ನು ರಾಮರಾಜ್ಯದ ಕನಸನ್ನು ಕಂಡಿದ್ದರು. ಆ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಕಡೆಗಳಲ್ಲೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಗ್ರಾಮ ಪಂಚಾಯಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3222 ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದಾರೆ. ಬಹುಶಃ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಮಂಡಲಗಳಲ್ಲೂ ಕೂಡ 7 ಮಂಡಲಗಳಲ್ಲೂ ಕೂಡ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಬಹುಮತವನ್ನು ಸಾಧಿಸುತ್ತಾರೆ. 220 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯುತ್ತಾ ಇದೆ. ಒಂದೇ ಒಂದು ಮಾತನ್ನೇ ಹೇಳ್ತೀವಿ, ನಾವು ಯಾವುದೇ ಕಾರಣಕ್ಕೂ ಈ ಭಾಗದ ಶಾಸಕರಾಗಲಿ ಅಥವಾ ಹಿಂದೆ ಆಡಳಿತವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕಾದ್ರೆ ಒಂದಷ್ಟು ಗಂಟೆಗಳ ಕಾಲ ಬೇಕಾದೀತು. ಆದರೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತ ಕೇಳಿದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆನೇ ನಮಗೆ ಹೇಳಲಿಕ್ಕೆ, ಈಗ ಯಾವ ಯೋಜನೆಗಳನ್ನು ತಂದುಕೊಂಡು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅದರ ಬಗ್ಗೆನೇ ಹೇಳಲಿಕ್ಕೆ ನಮಗೆ ಅಷ್ಟು ಗಂಟೆಗಳು ಬೇಕು. ಆದ ಕಾರಣ ಒಂದೇ ಒಂದು ಮತದಾರ ಬಾಂಧವರಲ್ಲಿ ವಿನಂತಿ, ಬಹುಶಃ ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಕನಸು ಅಥವಾ ಇವತ್ತೇನು ನಾವು ಮೂಲಭೂತ ಸೌಕರ್ಯದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ನಮ್ಮ ಕಾರ್ಯಕರ್ತರನ್ನು ಚುನಾವಣೆಗೆ ನಿಲ್ಲಿಸಿದ್ದೀವಿ. ಅವರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆಗಳನ್ನು ಮಾಡಬೇಕು. ಖಂಡಿತಕ್ಕೂ ತಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ಕೊಟ್ಟವರನ್ನು ಗೆಲ್ಲಿಸಬೇಕು. ಇಲ್ಲಿ ಚಿಹ್ನೆ ಇಲ್ಲ, ಎಲ್ರಿಗೂ ಗೊತ್ತಿದೆ. ಯಾವುದೇ ಪಾರ್ಟಿಯ ಚಿಹ್ನೆ ಇಲ್ಲ. ಅವರವರಿಗೆ ಬೇಕಾದಂಥ ಚಿಹ್ನೆಯನ್ನು ಆರಿಸಿಕೊಳ್ಳುವಂಥ ಹಕ್ಕು ಅವರಿಗಿದೆ, ಅದನ್ನು ಆರಿಸಿಕೊಂಡಿದ್ದಾರೆ. ಆದರೆ ನಮ್ಮ ಕಾರ್ಯಕರ್ತರು ಚುನಾವಣೆಗೆ ನಿಂತಿದ್ದಾರೆ. ಖಂಡಿತಕ್ಕೂ ನಮ್ಮ ಸಂಪೂರ್ಣವಾದ ಬೆಂಬಲ ಅವರ ಜೊತೆಗಿದೆ. ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯತಿ ಆಗಲಿ ಬೇರೆ ಬೇರೆ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಖಂಡಿತಕ್ಕೂ ಜನರ ಮನಸ್ಸನ್ನು ಮುಟ್ಟಿದೆ. ಆ ನಿಟ್ಟಿನಲ್ಲಿ ಇಲ್ಲಿ 19 ಗ್ರಾಮ ಪಂಚಾಯತಿಗಳು ಈ ಮಂಗಳೂರು ಈ ಮಂಡಲದಲ್ಲಿದೆ. 19 ಗ್ರಾಮ ಪಂಚಾಯತಿನ ಗೆಲ್ಲುವ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಂತ್ರಗಾರಿಕೆಗಳನ್ನು ಮಾಡಿದ್ದೀವಿ. ಇದಂತೂ ಸ್ಪಷ್ಟ. 100ಕ್ಕೆ 100 19 ಮುಟ್ಲಿಕ್ಕೆ ಅಸಾಧ್ಯ ಆದ್ರೂ ಕೂಡ 13-15 ಪಂಚಾಯತಿಗಳನ್ನು ಗೆಲ್ತೀವಿ. ಈ ಭಾಗದಲ್ಲಿ ಅಂತೂ ಗೊತ್ತಿಲ್ಲ. ನಾನು ಒಂದು ಹೇಳ್ತೀನಿ, ಈ ಭಾಗದಲ್ಲಿ ನಮ್ಮ ಶಾಸಕರಿಲ್ಲದ ಕಾರಣ ಆಗಿದೆ ಇಲ್ವಾ ಅಂತ ಅವರಲ್ಲಿ ಕೇಳಬೇಕಷ್ಟೇ. ಅನುದಾನಗಳು ಒಂದೇ ಲೆಕ್ಕದಲ್ಲಿ ಯಾರು 8 ವಿಧಾನಸಭಾ ಕ್ಷೇತ್ರಕ್ಕೆ 8 ಶಾಸಕರುಗಳಿಗೆ ಒಂದೇ ರೀತಿಯಲ್ಲಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಶಾಸಕರು ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ನಾನೇ ಹೇಳುವುದಿಲ್ಲ, ನನಗೆ ಗೊತ್ತಿಲ್ಲ. ಆದ ಕಾರಣ ಬಹುಶಃ ಹಳ್ಳಿಯಲ್ಲಿಯೂ ಕೆಲಸ ಆಗಿದೆ. ಯಾವ ಪಂಚಾಯಿತಿಗಳು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ಪಂಚಾಯಿತಿಗೆ ಅಷ್ಟೇ ಸ್ಪಷ್ಟವಾಗಿ ಒಂದೇ ಲೆಕ್ಕದಲ್ಲಿ ಅನುದಾನಗಳು ಬಂದಿದೆ ಸರ್ಕಾರದಿಂದ. ಆದರೆ ಕೆಲಸವನ್ನು ಪಂಚಾಯಿತಿ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅಂತ 14ನೇ ಹಣಕಾಸು ಇರ್ಬೋದು, ಅದು ಹೋಗಿ ಈಗ 15ನೇ ಹಣಕಾಸು ಬಂದಿದೆ ಅದು ಇರ್ಬೋದು, ಅಥವಾ ಜಲಜೀವನ್ ಮಿಷನ್ ಇರ್ಬೋದು, ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಬಂದಿರತಕ್ಕಂಥ ಶೌಚಾಲಯಕ್ಕೆ ಅನುದಾನಗಳಿರ್ಬೋದು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ಒಂದೇ ರೀತಿಯಲ್ಲಿ ಅನುದಾನಗಳು ಬಂದಿದೆ. ನಾನು ವಾಟ್ಸಪ್ಪಲ್ಲಿ ಗಮನಿಸಿದೆ, ಬೇರೆ ಬೇರೆ ಕಾಂಗ್ರೆಸ್ಸಿನ ಪ್ರಮುಖರು ನಮ್ಮ ಮೇಲೆ ಆರೋಪವನ್ನು ಮಾಡಿದ್ದಾರೆ, ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಅವರು ಒಂದು ತಿಳ್ಕೊಳ್ಬೇಕು, ಆರೋಪವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು 60 ವರ್ಷಗಳ ಕಾಲ ಆಡಳಿತವನ್ನು ಮಾಡಿಕೊಂಡು ಬಂದಿರುವಂಥ ಪಾರ್ಟಿ ಆರೋಪಗಳನ್ನು ಮಾಡಬೇಕಾದ್ರೆ ತಮ್ಮ ಬೆನ್ನ ಹಿಂದೆ ನೋಡಬೇಕಿತ್ತು. ಅವರು ಬೆನ್ನ ಹಿಂದೆ ನೋಡದೆ ಖಾಲಿ ಮುಂದೆ ನೋಡಿಕೊಂಡು ಹೋಗುವಂಥದ್ದಲ್ಲ. ಆರೋಪಗಳನ್ನು ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಬೇಕಾಬಿಟ್ಟೆ ಆರೋಪವನ್ನು ಮಾಡಿದ್ದಾರೆ. ಆದರೆ ಇದು ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಯಾರ ಮೇಲೂ ನಾವು ಆರೋಪ ಅಂತೂ ಮಾಡೋದಿಲ್ಲ, ಇದು ಸ್ಪಷ್ಟ ಇರಲಿ. ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾತ್ರ ಉಲ್ಲೇಖ ಮಾಡ್ತೀವಿ. ಆದರೆ ಆರೋಪ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ನಿಲುವಲ್ಲ, ಅದನ್ನು ಮಾಡುವುದಿಲ್ಲ. ರಿಸರ್ವೇಷನ್ ವಿಷಯದಲ್ಲಿ ಕೂಡ ಆರೋಪ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿರಬೇಕು, ರಿಸರ್ವೇಷನ್ ಯಾರೂ ಮಾಡಿದ್ದಲ್ಲ. ಒಂದು ತಿಳ್ಕೊಳ್ಳಿ, ನಮ್ಮ ಭಾಗದಲ್ಲಿ ನಮ್ಮ ಗೌರವಾನ್ವಿತ ಮಂಡಲ ಅಧ್ಯಕ್ಷರು ಇದ್ದಾರೆ, ಈ ಭಾಗದಲ್ಲಿ ಪ್ರಮುಖರು ಇದ್ದಾರೆ, ನಮ್ಮದೇ ಸರ್ಕಾರ ಇದೆ. ನಮಗೆ ರಿಸರ್ವೇಷನ್ ಮಾಡಬೇಕಾದ್ರೆ ಮಂಗಳೂರನ್ನು ಬಿಟ್ಟು ಮಾಡಬೇಕಂತ ಏನಿಲ್ಲ, ಮಂಗಳೂರನ್ನು ಸೇರಿಸಿಕೊಂಡು ರಿಸರ್ವೇಷನ್ ಮಾಡಬಹುದಿತ್ತು. ಯಾವುದೇ ಕಾರಣಕ್ಕೂ ಎಲ್ಲೂ ಮಾಡಲಿಲ್ಲ, ಅವ್ರಿಗೆ ಗೊತ್ತಿರಲಿ.
ಯಾವುದೇ ಕಾರಣಕ್ಕೂ ಈಗ ಗೊತ್ತಿರಲಿ ಅನ್ನ, ನನ್ನ ಒಂದೇ ಒಂದು ಬೂತಲ್ಲಿ ಹೇಳ್ತೀನಿ, ನಂದೇ ಪಂಜ, ನಾನು ಕಸ್ತೂರಿ ಪಂಜ, ನಂದೇ ಪಂಜ ಬೂತಲ್ಲಿ 3 ಕೂಡ ಜನ್ಸ್ ಬಂದಿದೆ. ನನಗೆ ಮಾಡಬಹುದಿತ್ತು. ಕಳೆದ ಸಾರ ಯಾರು ಇನ್ನಾಗಿದ್ದಾರೆ ಅವರಿಗೆ ನಿಲ್ಲುವಂಥ ಅವಕಾಶ ಇದೆ, ಮಾಡಲಿಲ್ಲ. ಯಾಕೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ? ಇಲ್ಲಿ ಆರೋಪಗಳನ್ನು ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ. ಮಾಡುವಾಗ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಲ್ಲ ಅವರು ಯಾರು ಮಾಡಿದ್ದಾರೆ ಅಂತ. ಇವರ ಹಿಂದೆ ಕೊಂಡಿರಬಹುದು, ಅದು ನಮ್ಮ ಜಾಯಮಾನ ಅಲ್ಲ. ಅದು ಅವರೇ ಅದೇ ಕೆಲಸ ಇರೋದು. ಗೆದ್ದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಗೆದ್ದ ತಕ್ಷಣ ಏನು ಮತ ಹಾಕುವಂತ ಯಂತ್ರ ಸರಿ ಇಲ್ಲ ಅಂತ ಹೇಳ್ತಾರೆ. ಈಗ ಮತಯಂತ್ರ ಸರಿ ಇಲ್ಲ ಅಂತ ಹೇಳ್ತಾರೆ. ಇವಾಗ ರಿಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾವಾಗ ಅವರು ಸೋಲನ್ನು ಅನುಭವಿಸಲಿಕ್ಕೆ ರೆಡಿ ಆಗ್ತಾರೆ ಆವಾಗ ಒಂದಲ್ಲ ಒಂದು ಆರೋಪವನ್ನು ಮಾಡ್ತಾರೆ. ಏನು ಮಾಡುದು? ಅದೇ ಅವರಿಗೆ ಪೂರಕವಾಗಿ ದಕ್ಷಿಣ ಕನ್ನಡದಲ್ಲಿ 8 ಕ್ಷೇತ್ರದಲ್ಲಿ 7 BJP ಗೆದ್ದಾಗ ಅಲ್ಲಿ ಎಲ್ಲ ಇದು ಮತಯಂತ್ರದ ಸರಿ ಇಲ್ಲ ಅಂತ. ಆದ್ರೆ ಮಂಗಳೂರಲ್ಲಿ ಗೆದ್ದಾಗ ಇಲ್ಲಿಯ ಶಾಸಕರಿಗೆ ಅದನ್ನು ಹೇಳಿಕೆ ಯಾವುದೇ ಇದಿಲ್ಲ. ಬಾಕಿ ಎಲ್ಲ ಅಲ್ಲಿ ಡೋಂಗಿ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ. ಅದು ಸರ್ಕಾರದ ಕೈಗೊಂಬೆ. AC ಅವರು ಇದು ಇಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊನ್ನೆ ಇಲ್ಲಿ ಕೂಡ ಗೆಲ್ಲಿಕ್ಕೆ ಆಗಲಿಲ್ಲ. ಎಲ್ಲಿ ನಮ್ಮ ನಗರಸಭೆಯಲ್ಲಿ ಕೂಡ ಆವಾಗ ಅವರಲ್ಲಿ ಉತ್ತರ ಇಲ್ಲ. ಬೇಕಾದಕ್ಕೆ ಯಾವ ರೀತಿಯಲ್ಲಿ ಬೇಕು, ಮುಖ್ಯಮಂತ್ರಿಯವರಿಗೆ ಏನಾದರೂ ಹೇಳೋದು, ರಾಜ್ಯಾಧ್ಯಕ್ಷರಿಗೆ ಏನಾದರೂ ಹೇಳೋದು. ಇದು ಇವಾಗ ಕೆಲಸ ಇಲ್ಲ ಅವರಿಗೆ. ಕೆಲಸ ಇಲ್ಲದಾಗ ಇಲ್ಲ ಸಲ್ಲದ ಎಲ್ಲವನ್ನು ಕೂಡ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನ ಒಪ್ಪುವುದಿಲ್ಲ. ಇವಾಗ ಚುನಾವಣೆಯಿಂದಲೂ ಉತ್ತರ ಕೊಡ್ತಾರೆ ಜನರು. ಸಮಯ ತುಂಬ ದಿವಸ ಬೇಡ, 30 ತಾರೀಕಿಗೆ ರಿಸಲ್ಟ್ ಬರ್ತದೆ, 22ಕ್ಕೆ ಎಲೆಕ್ಷನ್ ಆಗ್ತದೆ. ಇನ್ನು ನಾವು 1-2-3 ತಿಂಗಳ ಹಿಂದಿನದ್ದು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇದು ಸತ್ಯ ಸಂಗತಿ. ಅಲ್ಲ, ಒಟ್ಟು ಹೇಳೋದಿದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಶಾಸಕರ ವೈಫಲ್ಯವೇ ನಮಗೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಶಸ್ತ್ರ. ಅಂದರೆ ಟೋಟಲ್ ಆಗಿ ಅವರ ಶಾಸಕತ್ವವೇ ಅವರು ಮಾಡಿದಂಥ ಕೆಲಸ, ಕೆಲವು ಬೇಡದ ಕೆಲಸ ಮಾಡಿದೆ. ಸುಳ್ಳು ಅನ್ನುವಂಥದ್ದು ಅವರು ಆರೋಪಗಳ ಸುರಿಮಾಲೆ ಸುರಿಸುವಂಥ ಸುಳ್ಳಿನ ಸರ್ದಾರ ಅಂತ ಹೇಳ್ಬೋದು ಅವರಿಗೆ. ಯಾಕಂದರೆ ಈಗ ಇವತ್ತು ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಅವರು ಹೇಳಿದ್ದಾರೆ, ಭಾರತೀಯ ಜನತಾ ಪಾರ್ಟಿಯ ನಾಯಕರ ಮೇಲೆ, ಭಾರತೀಯ ಸರ್ಕಾರದ ಮೇಲೆ ಏನೆಲ್ಲ ಆರೋಪ ಮಾಡಿದ್ದಾರೆ ಅದು ಜನಗಳಿಗೆ ಗೊತ್ತಿದೆ. ಕೇಂದ್ರ ಸರ್ಕಾರ ಕೊಟ್ಟಂಥ ಯೋಜನೆಗಳು ಯಾವುದು, ರಾಜ್ಯ ಸರ್ಕಾರ ಕೊಟ್ಟಂಥ ಯೋಜನೆಗಳು ಯಾವುದು ಅನ್ನೋದು ಪ್ರತಿ ಮತದಾರನಿಗೂ ಗೊತ್ತಿರುವಂಥ ಸಂಗತಿ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಯಾಕಂದ್ರೆ ನೀವೆಲ್ಲ ನಮ್ಮ ಬಂಧುಗಳು, ಮಾಧ್ಯಮ ಮಿತ್ರರು, ಎಲ್ಲವನ್ನೂ ಕೂಡ ನೀವು ಮಾಧ್ಯಮದಲ್ಲಿ ಇಂಚಿಂಚಾಗಿ ನೀವು ನೀಡಿದಂಥ ಮಾಹಿತಿಗಳ ಆಧಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದಂಥ ಎಲ್ಲ ಯೋಜನೆಗಳನ್ನು ಪ್ರತಿ ಮತದಾರ ಕೂಡ ನೆನಪಿಟ್ಕೊಂಡಿದ್ದಾರೆ. ಹಾಗಾಗಿ ನಮಗೆ ಈ ಸಲ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಪ್ರತಿ ಮತದಾರರು ಕೂಡ ಇವಾಗ ಪ್ರಬುದ್ಧರಾಗಿದ್ದಾರೆ. ಹಾಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಇನ್ನೊಂದು ಆರೋಪ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅವರು? ಅಲ್ಲಲ್ಲ, ಅವೈಜ್ಞಾನಿಕ ವಿಂಗಡಿಸಿದ್ದಾರೆ. ಮತ್ತು ಇನ್ನೊಂದು ಮಾಡಿದ್ದಾರೆ, ನಾಮಪತ್ರಗಳನ್ನು ಹಿಂದೆಗೆದುಕೊಳ್ಳುವಂತೆ ಬೆದರಿಸುವ ಮತ್ತು ಅಪಹರಿಸುವ ಕೆಲಸ ನಡೀತಿದೆ ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ಜಾಯಮಾನದಲ್ಲೇ ಇಲ್ಲ ಬೆದರಿಸಿ ಮಾಡುವಂಥದ್ದು. ಬೆದರಿಸಿ ಮಾಡಬೇಕಿದ್ರೆ 40 ವರ್ಷ ಅಧಿಕಾರಕ್ಕೆ ಸಮೇತ ಆಗ್ತಿರಲಿಲ್ಲ, ಯಾವಾಗಲೇ ಮಾಡ್ಬೋದಿತ್ತು. ಆದರೆ ಇವರು ಬೆದರಿಸುವ ತಂತ್ರವನ್ನು ಅನುಸರಿಸಿ 60 ವರ್ಷ ಆಡಳಿತ ಮಾಡಿದರು. ನಂತರ ಜನರು ಪ್ರಬುದ್ಧರಾದರು. ಆವಾಗ ಜನಗಳಿಗೆ ಗೊತ್ತಾಯಿತು ಕಾಂಗ್ರೆಸ್ನ ಸ್ಥಿತಿ ಹೇಗೆ, ಭಾರತೀಯ ಜನತಾ ಪಾರ್ಟಿ ಸ್ಥಿತಿ ಹೇಗೆ ಅನ್ನೋದು ಭಾರತೀಯ ಎಲ್ಲ ನಾಗರಿಕರಿಗೆ ಅರ್ಥ ಆಯಿತು. ಆದ್ದರಿಂದಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೇಲೆ ವಿಶ್ವಾಸ ಇಟ್ಕೊಂಡು ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೊನ್ನೆ ನಡೆದ ಸಂಗತಿ ಕೂಡ ಗೊತ್ತಾಗಿದೆ. ಮಂಜನಾಡಿಯಲ್ಲಿ ಉದಾಹರಣೆ ಇದೆ. ಯಾರು ಬೆದರಿಕೆ ಮಾಡಿದ್ದು, ಪಾವೂರಲ್ಲಿ ಬೆದರಿಕೆ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಅಭ್ಯರ್ಥಿಗೆ ಬೆದರಿಕೆಯನ್ನು ಕೊಟ್ಟಿದ್ದಾರೆ. ಮಂಜನಾಡಿ ಗ್ರಾಮದಲ್ಲಿ ಹಲ್ಲೆಯನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯಾವುದಾದ್ರೂ ಕಾರ್ಯಕರ್ತರು ಎಲ್ಲಾದ್ರೂ ಹಲ್ಲೆ ಮಾಡೋದು ನೀವು ನೋಡಿದ್ದೀರಾ? ಪತ್ರಕರ್ತರಿಗೆ ಮಾಹಿತಿ ಸಿಗುವಂಥದ್ದು ಮೊದಲಾಗಿ ಸಿಗುವಂಥದ್ದು ಪತ್ರಕರ್ತರಿಗೆ. ಎಲ್ಲಾದರೂ ಪತ್ರಕರ್ತರಿಗೆ ಹೇಳಿ ನೋಡೋಣ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಎಲ್ಲಾದರೂ ಒಬ್ಬ ಜಾತ್ಯತೀತ ಅಥವಾ ಏನಾದರೂ ಬೇರೆ ಜಾತಿ ವಿಷಯದಲ್ಲಿ ಮಾತಾಡೋದು ಎಲ್ಲಾದರೂ ಇದೆಯಾ? ಎಲ್ಲೂ ಮಾತಾಡೋದಿಲ್ಲ. ಎಲ್ಲರೂ ನಮ್ಮ ರಾಷ್ಟ್ರದ ಪ್ರಜೆಗಳು, ಎಲ್ಲರನ್ನು ಸಮಾನವಾಗಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಅನ್ನೋ ಒಂದು ಧ್ಯೇಯವಾಕ್ಯದಂತೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಡಳಿತ ಮಾಡುವಂಥದ್ದು. ಹಾಗಾಗಿ ಯಾವುದೇ ಆರೋಪಗಳೆಲ್ಲ ನಿರಾಧಾರವಾಗಿರುವಂಥದ್ದು. ಹಾಗಾಗಿ ಈ ಆರೋಪವನ್ನೆಲ್ಲ ತಳ್ಳಿ ಹಾಕಬೇಕು. ಇನ್ನು ನಾವು ಕಸ್ತೂರಿ ಅವರು ಹೇಳಿದಾಗೇ ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾವು ಮಾಡಿದ ಸಾಧನೆಯನ್ನು ಜನಗಳಿಗೆ ಮುಟ್ಟುವಂಥ ಕೆಲಸವನ್ನು ಮಾತ್ರ ಮಾಡ್ತೇವೆ. ಇವರ ಆರೋಪಗಳಿಗೆ ನಾವು ಕಿವಿ ಕೊಡುವಂಥ ಕೆಲಸ ಮಾಡೋದಿಲ್ಲ. ನಾವೇನಿದ್ರೂ ಅಭಿವೃದ್ಧಿ ಮತ್ತು ದೇಶದ ರಕ್ಷಣೆಯ ಬಗ್ಗೆ ಮಾತ್ರ ನಾವು ವಿಚಾರವನ್ನು ಮಾಡ್ತೇವೆ, ಬಿಟ್ಟರೆ ಬೇರೆ ಯಾವುದೇ ನಮ್ಮ ಚುನಾವಣೆಗೆ ನಾವು ಮಾತಾಡುವಂಥ ಪ್ರಶ್ನೆ ಇಲ್ಲ. ಅಲ್ಲ, ನಾನು ನೋಡಿ, ಕೆಲವೊಂದು ಅಧಿಕಾರಿಗಳು ಮಾಡುವಂಥ ದರ್ಪ ನಮಗೆ ಮಾಹಿತಿ ಸಿಕ್ಕಿದ ಪ್ರಕಾರವಾಗಿ ಅವರು
ಎಡಪಂಥೀಯ ಮಾನಸಿಕತೆಯನ್ನು ಹೊಂದಿದಂಥ ವ್ಯಕ್ತಿಗಳು ಈ ರೀತಿ ಮಾಡ್ತಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ನಾವು ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ಈ ಬಗ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅದರ ಬಗ್ಗೆ ನಮ್ಮ ರಾಜ್ಯ ಸಂಸದರ ಗಮನಕ್ಕೂ ತಂದಿದ್ದೇವೆ. ಸಂಸದರು ತಕ್ಷಣವಾಗಿ ಅದಕ್ಕೆ ಆ್ಯಕ್ಷನ್ ತಗೊಂಡು ಲೀಡ್ ಬ್ಯಾಂಕ್ನ ಮ್ಯಾನೇಜರ್ಗೆ ಕರೆಯನ್ನು ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡು ತೊಕ್ಕೋಟಿನಲ್ಲಿರುವಂಥ ವಿಜಯ ಬ್ಯಾಂಕ್, ಈಗ ಬೇರೆ ಯಾವುದೊಂದು ಹೆಸರಲ್ಲಿದೆ, ಆ ವಿಜಯ ಬ್ಯಾಂಕ್ನ ಮ್ಯಾನೇಜರ್ ಮೇಲೆ ನಾವು ದೂರನ್ನು ಕೊಟ್ಟಿದ್ದೇವೆ. ಆ ಒಂದು ನಾಗರಿಕರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಖಂಡಿತವಾಗಿ ಈಗ ಮೊನ್ನೆ ಆ ವ್ಯಕ್ತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಅದನ್ನು ಕ್ಲಿಯರಾಗಿ ಕೆಲಸ ಮಾಡಿದೆ. ಈಗ ಅದು ಮುಂದಿನ ದಿನಗಳೆಲ್ಲ ಕ್ಲಿಯರ್ ಆಗಿದೆ. ಅಂದರೆ ಯಾರ ಮಾತನ್ನು ಕೇಳುವುದಿಲ್ಲ. ಅದು ಕೂಡ ಅದೆಲ್ಲ ಆದಮೇಲೆ ಮಾಡಿದಂಥ ಕೆಲಸ. ಇದರ ಬಗ್ಗೆ ನಾವು ಮೊನ್ನೆ 3 ದಿವಸದಿಂದ ಸತತವಾಗಿ ಇದರ ಬಗ್ಗೆ ಪ್ರಯತ್ನ ಪಟ್ಟು ರಾಜ್ಯಾಧ್ಯಕ್ಷ ಗಮನ ತಂದು ಆಮೇಲೆ ಲೀಡ್ ಬ್ಯಾಂಕ್ನ ಮ್ಯಾನೇಜರ್ಗೆ ಮತ್ತು ಅವರ ಯಾವುದು ಆ ವಿಜಯ ಬ್ಯಾಂಕ್ನ GMನ ಬಗ್ಗೆ ಕೂತ್ಕೊಳಿಸಿ ಮಾತಾಡಿ ಎಲ್ಲವನ್ನು ಫೈನಲ್ ಮಾಡಿ ಆಗಿದೆ. ಒಂದು ಇದು ಕ್ಲಾರಿಫಿಕೇಶನ್. ಈಗ ಅಲ್ಲಿ ಹೋದವರಿಗೆ ಅವರು ಸಿಬಿಲ್ ಸ್ಕೋರ್ ನೋಡ್ತಾರೆ. ಈ ವಿಚಾರವನ್ನು ನಾವು ಮೊದಲೇ ಅವರ ಗಮನಕ್ಕೆ ತಂದಿದ್ದೇವೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರಿಂದ ಅವರಿಗೆ ಆದೇಶ ಕೂಡ ಬಂದಿದೆ. ಕ್ಲಿಯರ್ ಆಗಿ ಈ ವಿಷಯದಲ್ಲಿ ನಾವು ನಾಗರಿಕರ ಪರವಾಗಿ, ನಮ್ಮ ಸಾರ್ವಜನಿಕರ ಪರವಾಗಿ ಕೆಲಸವನ್ನು ಮಾಡಿದ್ದೇವೆ. ತುಂಬ ಮಂದಿ ನಮ್ಮ ಹತ್ರ ಪಟ್ಟಿನೇ ಇದೆ, ಬೇಕಾದ ನಾನು ಕೊಡ್ಬಲ್ಲ. ಇಲ್ಲ, ಎಷ್ಟು ಜನ 72 ಮಂದಿ ಖಾಲಿ ತೊಕ್ಕೋಟಿನ ಉಳ್ಳಾಲ ನಗರಸಭೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಪಟ್ಟಿಯನ್ನು ಯಾವುದೇ ರೀತಿಯ ನಾವು ಕಾಂಗ್ರೆಸ್ನವರಾಗಿ ಖಾಲಿ ಹಿಂದೂಗಳು ಅಥವಾ ಖಾಲಿ ಮುಸಲ್ಮಾನರು ಮಾಡುವಂಥದ್ದಲ್ಲ. ಎಲ್ಲ ಪ್ರಜೆಗಳ ಏನು ಸಹ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರ ಪಟ್ಟಿ ಕೂಡ 72 ಜನದ ಪಟ್ಟಿ ಕೂಡ ನಾನು ಬೇಕಾದ್ರೆ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ನಾನು ಅದನ್ನು ನೇರವಾಗಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಕಳಿಸಿದ್ದೇನೆ. ನಮ್ಮ ಸಂಸದರ ಗಮನ ಸಂಸದ ತಕ್ಷಣವಾಗಿ ಸ್ಪಂದಿಸಿ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಆಗದಿದ್ದರೆ 22 ತಾರೀಕಿಗೆ ನಮ್ಮ ಇಲೆಕ್ಷನ್ ಮುಗೀತದೆ. ಆನಂತರ ಅದರ ಬಗ್ಗೆ ಗಮನ ಕೊಟ್ಟು ಯಾರ್ಯಾರಿಗೆ ಸಲ್ಲಬೇಕು ಅದಕ್ಕೆ ಪ್ರಯತ್ನ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಮುಖಾಂತರ ಪ್ರಯತ್ನ ಮಾಡ್ತೇವೆ.